ಆರ್ಥಿಕ ಸಂಕಷ್ಟದಿಂದ ನಲುಗಿ ಹೋಗಿರುವ ಕುಟುಂಬವೊಂದು ಸಹೃದಯಿ ದಾನಿಗಳ ನೆರವನ್ನ ಎದುರು ನೋಡ್ತಾ ಇದೆ. ಮಂಗಳೂರು ತಾಲೂಕು ಬಡಗುಳಿಪಾಡಿ ಗ್ರಾಮದ ಶ್ರೀ ಮಹಾಮಾಯಿ ದೇವಸ್ಥಾನ ವ್ಯಾಪ್ತಿಯ ಗಾಂಧಿನಗರ ನಿವಾಸಿ ರಾಧಮ್ಮ ಎನ್ನುವವರ ಕುಟುಂಬ ಶೋಚನೀಯ ಸ್ಥಿತಿಯಲ್ಲಿ ಜೀವನ ನಡೆಸ್ತಾ ಇದೆ. ರಾಧಮ್ಮ ಅವರ ಪತಿ ಕೆಲ ವರ್ಷಗಳ ಹಿಂದೆ ಮೃತಪಟ್ಟಿದ್ದು, ಪುಟ್ಟ ಮಕ್ಕಳೊಂದಿಗೆ ರಾಧಮ್ಮ ಅವರು ಜೀವನ ನಡೆಸ್ತಾ ಇದ್ರು. ಆದರೆ ಏಕಾಏಕಿ ಅನಾರೋಗ್ಯವು ಅವರನ್ನ ಬಾಧಿಸಿದ್ದು, ಕಿಡ್ನಿ ವೈಫಲ್ಯದಿಂದಾಗಿ ಯಾವುದೇ ರೀತಿ ಕೆಲಸ ಮಾಡೋದಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ತಲೆಯ ಮೇಲೊಂದು ಸೂರು ಕೂಡ ಇಲ್ಲದ ಪರಿಸ್ಥಿತಿ ಇದ್ದು, ಮನೆ ನಿರ್ಮಾಣಕ್ಕಾಗಿ ಇದೀಗ ಸಹೃದಯಿ ದಾನಿಗಳ ನೆರವನ್ನ ಎದುರು ನೋಡ್ತಾ ಇದ್ದಾರೆ. ಇನ್ನು ಇವರಿಗೆ ನೆರವಾಗೋದಿಕ್ಕೆ ಬಯಸುವಂತವರು ಈ ಒಂದು ಖಾತೆಗೆ ತಮ್ಮ ಧನ ಸಹಾಯವನ್ನ ಸಲ್ಲಿಸಬಹುದಾಗಿದೆ. ಹೆಸರು ರಾಧಾ, ಸಿಂಡಿಕೇಟ್ ಬ್ಯಾಂಕ್ ಕೈಕಂಬ ಶಾಖೆ, ಖಾತೆ ಸಂಖ್ಯೆ 015120002261. IFSC ಕೋಡ್ SYNB 0000151.